ಪ್ರವಾದಿ ಮಹಮ್ಮದರ ರಾಜ್ಯವ್ಯಾಪಿ ಸೀರತ್ ಅಭಿಯಾನದ ಪ್ರಯುಕ್ತ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳ ವಕೀಲರು, ಪತ್ರಕರ್ತರು ಹಾಗೂ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಜಿಲ್ಲಾ ಸಮಿತಿಯ ಸದಸ್ಯ ಮೊಹಮ್ಮದ್ ಇದ್ರೀಸ್ ಹುಡೇಯವರು ಮಾಹಿತಿಯನ್ನ ನೀಡಿದರು. ಸಮಾಜ ಸುಧಾರಣೆಗೆ ಪ್ರವಾದಿ ಮಹಮ್ಮದರ ಕೊಡುಗೆ ವಿಚಾರವಾಗಿ ಪ್ರಬಂಧ ಸ್ಪರ್ಧೆ ನಡೆಯಲಿದ್ದು, ಇದರಲ್ಲಿ 3 ಜಿಲ್ಲೆಗಳ ಪತ್ರಕರ್ತರು, ವಿದ್ಯಾರ್ಥಿಗಳು, ವಕೀಲರು ಭಾಗವಹಿಸಬಹುದು. ಡಿಸೆಂಬರ್ 10ರಂದು ಪ್ರಬಂಧ ರವಾನಿಸಲು ಕೊನೆಯ ದಿನವಾಗಿದೆ. ಪ್ರಥಮ ಬಹುಮಾನ 15,000 ಮತ್ತು ಪ್ರಮಾಣ ಪತ್ರ ಸ್ಮರಣೆಗೆ ನೀಡಲಾಗುವುದು. ದ್ವಿತೀಯ 10,000 ಹಾಗೂ ತೃತೀಯ 5,000 ಬಹುಮಾನ ನೀಡಲಾಗುತ್ತಿದ್ದು, ತೀರ್ಪುಗಾರರು ಮೆಚ್ಚುಗೆ ಪಡೆದ ಇತರ ಪ್ರಬಂಧಗಳಿಗೂ ನಗದು ಬಹುಮಾನ ನೀಡಲಾಗುವುದೆಂದು ಹೇಳಿದರು. ಪರಸ್ಪರ ಅರಿವು ಹೃದಯಗಳನ್ನು ಬೆಸೆಯುವ ಈ ಮಹತ್ ಕಾರ್ಯದಲ್ಲಿ ನಾಡಿನ ಎಲ್ಲ ಜನರ ಸಹಕಾರ ಮತ್ತು ಸಹಾಯಹಸ್ತ ನೀಡಿದ್ದಾರೆ. ಇದರ ಅಂಗವಾಗಿ ಜಮಾತೆ ಇಸ್ಲಾಮಿ ಮಂಗಳೂರು ವಲಯ, ಇದರಲ್ಲಿ ಉಡುಪಿ, ಮಂಗಳೂರು ಮತ್ತು ಕೊಡಗು ಜಿಲ್ಲೆಗಳು ಒಳಗೊಂಡಿದೆ. ಇಲ್ಲಿಯ ವಕೀಲರು, ಪತ್ರಕರ್ತರು ಮತ್ತು ಶಿಕ್ಷಕರಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅದೇ ವಿಷಯವನ್ನು ಈಗ ಹೇಳ್ತಾ ಇದ್ದೀನಿ. ಈಗಾಗಲೇ ಮಾಧ್ಯಮದಲ್ಲಿ ಅದರ ಸಂಪೂರ್ಣ ವಿವರವನ್ನು ಪ್ರಕಟಿಸಲಾಗಿದೆ. ಇದೇ ಡಿಸೆಂಬರ್ 10ರ ತಾರೀಕಿನಂದು ಪ್ರಬಂಧ ರವಾನಿಸಲು ಕೊನೆಯ ದಿನಾಂಕವಾಗಿದೆ. ಇದರಲ್ಲಿ ತಾವೆಲ್ಲರೂ ಭಾಗಿಯಾಗಿ